ಸಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ್ ಶೀಲಾ ಕುಂದರ್ ಇತ ವಾರ್ತೆ ದೇವರ ಕುಡ್ಲ ಮಹಾನಗರ ಪಾಲಿಕೆದ ಆಡಳಿತಡು ಭ್ರಷ್ಟಾಚಾರ ಮಿತಿ ಮಿಡ್ದಂಡ ಇಂಚಿನ ಹಾಳು ಆಡಳಿತ ಜನ ಇರೋದಿ ನೀತಿ ಅಖೀರೆ ಅವಡೊಂದು ಒತ್ತಾಯ ಮಲ್ತದ ಕುಡ್ಲ ನಗರ ಬಿಜೆಪಿ ತೆನ್ಕೈ ಬೊಕ್ಕ ಬಡಕೈ ಮಂಡಲದ ನಿಲೆಟ್ ಬುಧವಾರ ಕುಡ್ಲ ಮಹಾನಗರ ಪಾಲಿಕೆದ ಎದುರು ಪ್ರತಿಭಟನೆ ನಡಪಾದೇರ. ಕುಡ್ಲ ಮಹಾನಗರ ಪಾಲಿಕೆದ ಆಡಳಿತಡು ಭ್ರಷ್ಟಾಚಾರ ಮಿತಿ ಮೀಡ್ದಂಡ ಇಂಚಿನ ಹಾಳು ಆಡಳಿತ ಜನ ಇರೋದಿ ನೀತಿ ಜಾರಿಡುಂಡು ಆಡಳಿತ ಇಡೀ ಸೋತುದುಂಡು ಕುಡ್ಲ ಮಹಾನಗರ ಪಾಲಿಕೆದ ಹಾಳು ಆಡಳಿತ ಅಕ್ಕೇರಿ ಅವಡೊಂದು ಒತ್ತಾಯ ಮಲ್ತದ ಕುಡ್ಲ ನಗರ ಬಿಜೆಪಿ ತೆನ್ಕೈ ಬೊಕ್ಕ ಬಡಕೈ ಮಂಡಲದ ನಿಲೆಟ್ ಬುಧವಾರ ಕುಡ್ಲ ಮಹಾನಗರ ಪಾಲಿಕೆದ ಎದುರು ಪ್ರತಿಭಟನೆ ನಡಪಾಯರ. ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ ಪಾತ್ರೆಡ್ದು ಒಂಜಿ ವರ್ಷದ್ದು ಕುಡ್ಲ ಮಹಾನಗರ ಪಾಲಿಕೆದ ಅಧಿಕಾರ ಆಡಳಿತ ಅಧಿಕಾರನ ಕೈಟಿತ್ತದ ಭ್ರಷ್ಟಾಚಾರ ಮಿತಿ ಮೀಡ್ದಂಡು ಜನಕ್ಲನ ಒವ್ವೇ ಸಮಸ್ಯೆಲೆಗ್ ಪಾಲಿಕೆಡ್ದು ಗುಮನ ಇಜ್ಜೆಂದು ದೂರಿಯರ. ಸರ್ಕಾರ ಈ ಕ್ಷಣಕ್ಕೆ ಪಾಲಿಕೆ ಓಟುಗು ಗುಮನ ಕೊಡ್ದು ಪಾಲಿಕೆಡ್ ಆಡಳಿತ ಪುರ್ಲುಡ್ ನಡಪನಂಚ ತೂವನೊಡೊಂದು ಒತ್ತಾಯ ಮಲ್ತೆರ. ಬೊಕ್ಕರಿ ದುಂಬುದ ಮೇಯರ್ ಸುಧೀರ್ ಶೆಟ್ಟಿ ಪಾತ್ರೆಡ್ದು ಜನನ ಮರಣ ಪ್ರಮಾಣದ ಓಲಿಗೆ 30 ರೂಪಾಯಿ ಇತ್ತಿನವು 300 ರೂಪಾಯಿಗೆ ಮುಟ್ಟುದುಂಡು ಅಧಿಕಾರಲಿನ ಆಡಳಿತೊಡ್ದು ಜನ ಕಷ್ಟೊಡ್ತಿ ಕಲ್ದರಂದು ಏವ್ರ ತೋಜಾಯರ. ರಾಜ್ಯ ಸರ್ಕಾರಗೂ ವಿರೋಧ ತೋಜದ ಘೋಷಣೆ ಪಾಡಿನ ಬಿಜೆಪಿ ಕಾರ್ಯಕರ್ತರ ಕುಡ್ಲ ಮಹಾನಗರ ಪಾಲಿಕೆ ಜನಕ್ಲನ ಸಮಸ್ಯೆಲೆಗೂ ಗುಮ್ಮನ ಕುರುಂದಿಜ್ಜಿಂದು ಏವ್ರ ತೋಜಾಯರ. ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ದುಂಬುದ ಗುರ್ಕಾರ್ಯರ ನಿತಿನ್ ಕುಮಾರ್, ದುಂಬುದ ಮೇಯರ್ ದಿವಾಕರ ಪಾಂಡೇಶ್ವರ, ಜಯಾನಂದ ಅಂಚನ್, ಕುಡ್ಲ ನಗರ ಅಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರು ರವಿಶಂಕರ ಮಿಜಾರ್ ಇಂಚ ಬಿಜೆಪಿ ನಾಯಕರು ಕಾರ್ಯಕರ್ತರು ಒಂಜೋ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ನಗರದ ಒಂದು ಪರಂಪರೆ ಇತ್ತು. ನಾನು ಹೇಳಿದಂತಹ ಎಲ್ಲ ಆಯುಕ್ತರುಗಳು ದಕ್ಷವಾಗಿ ಪ್ರಾಮಾಣಿಕವಾಗಿ ಈ ನಗರದ ಏಳಿಗೆಗೋರಿರ್ಬೋದು, ಇಲ್ಲಿಯ ಜನಸಾಮಾನ್ಯರಿಗೆ ಸ್ಪಂದನೆ ಇರಬಹುದು, ಆಡಳಿತ ಸುಧಾರಣೆಯ ಕ್ರಮಗಳನ್ನು ಅವರು ಇಲ್ಲಿ ಮಾಡಿರುವಂಥದ್ದು ನಮಗೆ ನೆನಪಿದೆ. ಆದರೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಏನೋ ಮೊನ್ನೆ 2023ರಲ್ಲಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿಯಿತು. ನಮ್ಮ ಬರೀ ಅಲ್ಪ ಅವಧಿಯಲ್ಲಿದ್ದಂತಹ ಚೆನ್ನಬಸಪ್ಪ ಎನ್ನುವಂತಹ ಒಬ್ಬ ಕ್ರಿಯಾಶೀಲ ಆಯುಕ್ತರನ್ನ ವರ್ಗಾವಣೆ ಮಾಡಿ, ಇದೆಲ್ಲವೂ ಕೂಡ ಸಾರ್ವಜನಿಕ ಭಾಗದಲ್ಲಿ ಎಲ್ಲರೂ ಕೂಡ ವಲಯದಲ್ಲಿ ಚರ್ಚೆ ಆದಂತ ಇದು ವಿಚಾರ. ಒಬ್ಬ ಭ್ರಷ್ಟ ಅಧಿಕಾರಿಯನ್ನ ಈ ನಗರ ಪಾಲಿಕೆಗೆ ತರುವ ಮೂಲಕ ನಾನು ಹೇಳಿದ ಈ ಒಂದು ಪರಂಪರೆಯನ್ನ ಮುರಿದು ಹಾಕುವಂತಹ ನೀಚ ಕೆಲಸವನ್ನ ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮಾಡಿದೆ ಎನ್ನುವಂತಹ ವಿಷಯವನ್ನ ಹೇಳುತ್ತಾ, ನೇತ್ರಾವತಿ ಸುದಿಕ್ ಮೇಯರೆ ಪೋದಿತ್ತಿನ 12ನೇ ಕ್ಲಾಸ್ ಬರೋ ಕಲ್ಪನಾ ನಿಶಾಂತ್ ಪನ್ಪನಯೇ ನೀರಡು ಮುರ್ಕುದು ತೀರ್ನ ಬೇಜಾರ್ದ ಸಂಗತಿ ಮುಂಡಾಜೆ ಎಂದಬಿಟ್ಟು ಅರಸು ಮಜಲ್ ಕೈತಲು ನಡೆತದಂಡ. ಬೆಳ್ತಂಗಡಿ ತಾಲೂಕು ಮುಂಡಾಜೆ ಗ್ರಾಮ ಕೂಳೂರದ 14 ವರ್ಷ ಪ್ರಾಯದ ಜವನೆ ನಿಶಾಂತ್ ಇಂದಬಿಟ್ಟು ಗಡಿಭಾಗದ ಅರಸು ಮಜಲ್ಡ್ ಬುಧವಾರ ನೀರಡು ಮುರ್ಕದು ಜೀವ ಕಳೆವಂದೆ. ಊರದ ಕಾಲೇಜ್ ಒಂಜೇಟ ನಿಶಾಂತ್ ಕಲ್ತೊಂದಿತ್ತದ PUC 2ನೇ ವರ್ಷದ ಪರೀಕ್ಷೆ ಮುಗಿತದ ರಜೆ ಎತ್ತಿ ನಡೆದ ಅವರ ಬುಧವಾರ ಮಧ್ಯಾಹ್ನ ಸಂಬಂಧದಕ್ಲ ಒಟ್ಟಿಗೂ ಮೀಯರೆ ಸುದೆಕ್ ಒಟ್ಟಿಗೂ ಪೋದಿತ್ತೆರ. ಸುದೆತ ಗುಂಡಿ ತೆರಿಯಂದೆ ದುಂಬು ಪೊಯ್ನ ನಿಶಾಂತ್ ನಿಲತೆಕ್ಕಂದಿನವಲ್ ಮುರ್ಕನಗ ಒಟ್ಟುಗಿತ್ತಿನಕ್ಲು ಬಚಾವ್ ಮಲ್ಪರೆ ಪ್ರಯತ್ನ ಮಲ್ತಂಡಲ ಸಾಧ್ಯ ಆತುಜೆ. ಸುಮಾರು 10 ಅಡಿ ತಾತು ಗುಂಡಿಡು ನಿಶಾಂತನ ಪುನಃ ತಿಕ್ಕದಂಡ ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ನಿರ್ವಹಣಾ ಕೂಟದ ಸದಸ್ಯರ ಬಕ ಓಡ್ದಕ್ಲು ಸೇರ್ದು ಪುನಃ ಮಿತ್ತು ಒಯ್ತುದೇರ. ಈ ಬಗೆಟ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡ. ನಿಶಾಂತ್ ಕೇರಳ ಮೂಲದ ಯಾದಿತ್ತದ ಪಾಕ ವರ್ಷಲಡ್ದುಂಬು ಅಮ್ಮೆರು ಅಪ್ಪೆ ಮುಂಡಾಜೆಗೆ ಬತ್ತದ ರಬ್ಬರ್ ಟ್ಯಾಪಿಂಗ್ ಕೆಲಸ ಮಲ್ತೊಂದಿತ್ತಾರೆ. ಕೆಲವು ವರ್ಷಡ್ದುಂಬು ಅಮ್ಮೆರು ಜೀವದ ತೊಂದರ ಅಪ್ಪೆ ಸೂಪತ್ತದ ತಿಡ್ದರಂದು ಎನ್ನದಂಡ. ನಿಶಾಂತನಕ್ಕ ಖಾಸಗಿ ಸಂಸ್ಥೆಡು ಬೇಲಡುಲ್ಲೆರ ಇಲ್ಲಡು ಮಕ್ಕಳು ಇರುವಿರೇ ಇತ್ತದ ವನಸ್ಪಕ ತಿನಿಯರಿಗೆ ಕೈತಲ್ದ ತಿದ್ದಪ್ಪನ ಇಲ್ಲಡೆ ಪೋಂದಿತ್ತರಂದು ವರದಿ ಹತ್ತಂಡ. ಉದ್ಯೋಗ ಮೇಳಲಿಟ್ಟು ಜವನ ಜವಂದಿ ಸಮುದಾಯಕ್ಕೆ ಬೋಡಾಯಿನತ್ತು ಪ್ರಯೋಜನ ತಿಕ್ಕೊಂದು ಡಾಕ್ಟರ್ ಎಂ ಮೋಹನ ಆಳ್ವೀರ್ ಪಂತೆರ ಒಡಿಪದ ಅಮೃತ ಗಾರ್ಡನ್ ಉದ್ಯೋಗ ಮೇಳ ಉದಿಪನ ಮಲ್ತದ 6 ಪಾತಿರಿಯರು. ಒಡಿಪು ಜಿಲ್ಲೆದ ಬಿಲ್ಲಾಡಿ ಆತ್ಮಾನಂದ ಸರಸ್ವತಿ ಕೈಗಾರಿಕಾ ತರಬೇತಿ ಕೇಂದ್ರ ಬೊಕ್ಕ ಕೌಶಲ ಅಭಿವೃದ್ಧಿ ಉದ್ಯಮಶೀಲತೆ ಬೊಕ್ಕ ಜೀವನೋಪಾಯ ಇಲಾಖೆ ಕೈಗಾರಿಕಾ ತರಬೇತಿ ಬೊಕ್ಕ ಉದ್ಯೋಗ ಇಲಾಖೆ ವಿಭಾಗೀಯ ಆಫೀಸ್ ಮೈಸೂರದ ಜತೆ ಸಿರಿಗೇಡ ಪ್ರಧಾನಮಂತ್ರಿ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಮೇಳ ಬೊಕ್ಕ ಉದ್ಯೋಗ ಮೇಳ ಉಡಿಪುದ ಅಮೃತ ಗಾರ್ಡನ್ ಬುಧವಾರ ನಡತಂಡ. ದುಂಬುದ ಶಾಸಕರ ಬೊಕ್ಕ ಮರ್ಯಾದೆ ಗುರ್ಕಾರ್ಯರು ಕೆ ರಘುಪತಿ ಭಟ್ ಎತ್ಕೊಂಡು ಸುರುತ ಪಾತಿರ ಪಂಡ್ಯರ ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವೀರ್ ಉದ್ಯೋಗ
ಉದ್ಯೋಗ ಮೇಳ ಉದಿಪನ ಮಲ್ತೆರ ಮೋಹನ ಆಳ್ವಿರ ಪಾತ್ರೆಡ್ದು ನೂತನ ಅಲ್ಪ ಕೋಟಿಡ್ದಲ್ಲ ಹೆಚ್ಚು ಜನ ಉಪ್ಪುನ ಭಾರತ ದೇಶಡು ಬರವುದು ಒಟ್ಟುಗು ಬೇಲೆಗ್ಲ ಹೆಚ್ಚು ಮಹತ್ವ ಕೊರಪುನ ಅಗತ್ಯ ಉಂಡು ಇಂಚಿನ ಉದ್ಯೋಗ ಮೇಳೋಡ್ದು ಜವನ ಜವಂದಿಗೆ ಬೋಡಾಯಿನಾಥ ಪ್ರಯೋಜನ ತಿಕ್ಕೊಂಡೊಂದು ಪಂಡ್ಯರ ಧರ್ಮಸ್ಥಳ ಕನ್ಯಾಡಿ ಶ್ರೀ ರಾಮಕ್ಷೇತ್ರದ ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಬಲದಾಂತಿ ಮನಸ್ಸಡ್ದು ಒಯಿಲ್ಲ ಸಾಧ್ಸಾಯರ ಸಾಧ್ಯ ಇಜ್ಜೆ ಗಟ್ಟಿದ ಮನಸ್ಸಡ್ದು ಒಯಿಲ್ಲ ಸಾಧ್ಸಾವಲಿ ಅಂಚನ ಮನಸ್ದ ಸ್ಥಿತಿ ಮಾತರಿಗಳ ಉಪ್ಪಡೊಂದು ಪಂಡ್ಯರ ರಾಷ್ಟ್ರೀಯ ಬಿರುವೆರೆ ಮಹಾಮಂಡಲದ ಗುರುಕಾರ್ಯರು ಸೂರ್ಯಕಾಂತ್ ಜಯ ಸುವರ್ಣ ಗುರುಕಾರ್ಮೆ ವಹಿಸ್ತಿದ್ದರ ಒಡಿಪು ಶಾಸಕರ ಯಶಪಾಲಿಯ ಸುವರ್ಣ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ನಮ್ಮಲ್ಲಿ BA ಡಿಗ್ರಿ ಇರೋದು BSc ಅಥವಾ BCom ಇರೋದು ನಾನು ಡಾಕ್ಟರ್ ಆಗಲಿಲ್ಲ ಇಂಜಿನಿಯರ್ ಆಗಲಿಲ್ಲ ಅಂತ ಸ್ವಲ್ಪ ಕಳವಳ. ನಮಗೆ ಎರಡು ಬೇಡ, ಇದ್ದ ಜಾಗದಂತೆ ನಾವು ಮುಂದೆ ಹೋಗ್ಬೇಕಂತ. ಯಾವ ಜಾಗ ನಮಗೆ ಭಗವಂತ ಕೊಟ್ಟಿದ್ದಾನೆ, ನಿಮ್ಮನ್ನು ಸೃಷ್ಟಿಸುವಾಗ ನಿಮ್ಮ ಬ್ರೈನ್ನಲ್ಲಿ ಒಂದಷ್ಟು ವಿಚಾರಧಾರೆಗಳನ್ನು ಸೃಷ್ಟಿಸ್ತಾನೆ. ನೀವು ನಾಳೆ BA ಆಗಿ MA ಆಗಿ PhD ಮಾಡಿ ಒಂದು ಯೂನಿವರ್ಸಿಟಿನ ಪ್ರೊಫೆಸರ್ ಆಗ್ಬೋದು, ವೈಸ್ ಚಾನ್ಸಲರ್ ಆಗ್ಬೋದು, ಏನು ಆಗ್ಬೋದಂತೆ. ಪ್ರಾಯಶಃ ಬಹುತೇಕ ಪೊಲಿಟಿಷಿಯನ್ ಮಂತ್ರಿಗಳಾದವರು ಎಲ್ಲ BA ಮಾಡಿದವರು, BCom ಮಾಡಿದವರು 40% ತಗೊಂಡವರಂತೆ ಇರಬಹುದು. ಇವತ್ತು ರಾಷ್ಟ್ರವನ್ನು ಆಳ್ತಾ ಇದ್ದಾರೆ. ಆದ ಕಾರಣ ನಿಮಗೆ ಇನ್ಫೀರಿಯಾರಿಟಿ ಬೇಡ. ಮೂಜೆ ಲೋಕೋಡ್ಲ ತ್ರಿಲೋಕೋಡು ಸರ್ವ ಸ್ಟೇಟ್ ವಿದ್ಯಾಭಾರತಿನಾಯ ರಾವಣಿ ಜನ ಎಡ್ಡೆತ್ತನ ರಾಮೇ ವಿದ್ಯಾವಾನಿತ್ಯ ವಿದ್ಯಾವಾನ್ ಇಂಚಾಬಿನ್ ಬಂದಾಗ ನಮ್ಮ ಮಾನವತೆ ತುಂಬ ಬರೋದು. ನಾಲೆಜ್ ಈಸ್ ಯೂಸ್ಲೆಸ್ ವಿದೌಟ್ ದ ವಿಸ್ಡಮ್. ನಮಗೆ ದಿನಾಲ ನಾಲೆಜ್ ತಿಕ್ಕೊಂಡು ದಿನಾಲ ನಮ್ಮ ಕಲ್ಪುವ ಅವು ನಮ್ಮ ಎಂಚ ಜೀವನೋಡಾಗಿ ವ್ಯಾಪಾರ ಮಾಡುವ ನಮ್ಮ ಉಪಯೋಗ ಮಲ್ಪುವ ಅವು ಭಾರಿ ಮುಖ್ಯ. ನಮ್ಮನ್ನು ದೀರ್ಘಕಾಲ ಆಳಿದಂಥ ಇಂಗ್ಲೆಂಡ್ನ ಜನಸಂಖ್ಯೆ 6.5 ಕೋಟಿ. ನಮಗಿಂತ 4 ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ 2.5 ಕೋಟಿ. ಆದರೆ ಇವತ್ತು ನಾವು 147 ಕೋಟಿ ಜನಸಂಖ್ಯೆ ಇರುವಂಥ ಈ ದೇಶದಲ್ಲಿ ಬಹಳ ಮುಖ್ಯ ನಾವು ವಿದ್ಯೆ ಬುದ್ಧಿಗೆ ವಿಶೇಷ ಗಮನ ಕೊಡುವ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಾದ್ದು ಉದ್ಯೋಗಗಳ ವಿಷಯದಲ್ಲಿ ನಾವು ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ. ಪವಿತ್ರ ರಂಜಾನ್ ಪಾಸುಡು ಬೇತಕ್ಲಿಗೆ ಸಹಾಯ ಮಲ್ಪನವು ದೇವರ ಮೆಚ್ಚಿನ ಕೆಲಸ ಅಂದು ಧರ್ಮಗುರು ಸಿರಾಜುದ್ದೀನ್ ಫೈಜಿಗ್ ಪಂತೆರ ಪುತ್ತೂರದ ಬಪ್ಪಳಿಗೆಡು ಸೀಕಡುಪ್ಪುನ ಬಡವೇರ್ನ 2 ಸಂಸಾರಗೂ ಸಾಯ ಒದಗಾಯನ ಕೊಡ್ತುಡು 6 ಮಾಧ್ಯಮದ ಕ್ಲೀಡ ಪಾತಿರಿಯರು. ಪವಿತ್ರ ರಂಜಾನ್ ಪಾಸದ 27ನೇ ದಿನ ಪುತ್ತೂರು ಬಪ್ಪಳಿಗೆ ಜಮಾತ್ಗೆ ಸೇರಿದಿನ ಮುಸ್ಲಿಂ ಜವನಿರುವಕ ಬಪ್ಪಳಿಗೆ ಪಳ್ಳಿದ ಧರ್ಮಗುರು ಸಿರಾಜುದ್ದೀನ್ ಫೈಜಿ ಒಟ್ಟು ಸೇರಿದ ಸೀಕಡುಪ್ಪನ 2 ಬಡವೇರ್ನ ಸಂಸಾರಗೂ ಸಾಯ ಒದಗಾಯರು. ಪುತ್ತೂರು ಬಪ್ಪಲಿಗೆದ ಹಿಂದೂ ಬಡವೇರ್ನ ಮೂಜಿ ಕುಟುಂಬನು ಗುರ್ತ ಮಲ್ತದ ಅಕ್ಲಿಗೆ ಬೋಡಾಯಿನ 1 ತಿಂಗೊಲ್ಲದ ದಿನನಿತ್ಯ ಗಲಸುನ ಸೊತ್ತುಲ್ಬಕ ಪಣವು ಸಾಯ ಕೊಡ್ದು ಆ ಸಂಸಾರಗೂ ಸಾಯ ಆಯರು. ಸೀಕಡುಪ್ಪನ ಇಲ್ಲಲ್ದಕ್ಲಿಂತುದು ಸಾಯ ಮಲ್ತದ ಸೌಹಾರ್ದತೆ ದೆರ್ತು ಪತ್ತದೇರು ಮನುಷ್ಯತ್ವದ ಗುಣನು ದೆರ್ತು ಪತ್ತದ ಮುಸ್ಲಿಂ ಸೋದರರು ತುಳುನಾಡು ಹಿಂದೂ ಮುಸ್ಲಿಂ ಧರ್ಮ ಎಡ್ಡಿಪುಗು ಸಾಕ್ಷಿಯಾಯಿರು. ಈ ಬಗೆಟ್ ಮಾಧ್ಯಮಲಿಗ ಅಭಿಪ್ರಾಯ ತಿರುಪಾದ ಪಳ್ಳಿದ ಮುಕ್ರಿ ಸಿರಾಜುದ್ದೀನ್ ಫೈಜಿ ಪವಿತ್ರ ರಂಜಾನ್ ಪಾಸೋಡು ಬೇತಕ್ಲಿಗೆ ಸಾಯ ಮಲ್ತದ ಒಂದು ದೇವರ ಮೆಚ್ಚುನಂಚಿನ ಕಾರ್ಯ ಸೀಕಡುಪ್ಪನಕ್ಲಿಗೆ ಬೇಗ ಗುಣ ಆವಡ್ ಅಕ್ಲಿಗೆ ಎಪ್ಪುಗ್ಲ ಧೈರ್ಯ ಕೊರ್ಪುನ ಕೆಲಸ ಎಂಕ್ಲೆಡ್ದು ಆವೊಂದು ಪುಣೊಂದು ಪಂಡ್ಯರ. ಬಪ್ಪಳಿಗೆ ಪಳ್ಳಿದ ಗುರುಕಾರ್ಯರು ದಾವೂದ್ ಬಪ್ಪಳಿಗೆ PK ಮೊಹಮ್ಮದ್ ಹಾಜಿ BH ಮೊಹಮ್ಮದ್ ಹಾಜಿ ಇಕ್ಬಾಲ್ UK ಒಟ್ಟುಗಿತ್ತರ. ಬಪ್ಪಳಿಗೆ ಮೊಹಲ್ಲಾ ಸುತ್ತದ ಸಾಮಾಜಿಕ ಸಮಿತಿಲಾಯಿನ ಬಪ್ಪಳಿಗೆ ಗ್ಲೋಬಲ್ ಫ್ರೆಂಡ್ಸ್ ಬಪ್ಪಳಿಗೆ ವೆಲ್ಫೇರ್ ಕಮಿಟಿ VB ಬಾಯ್ಸ್ ಬೊಕ ಗೆಳೆಯರ ಬಳಗದ ಸದಸ್ಯರು ಈ ಪೊರ್ತೊಡಿಕ್ತರ. ಬಪ್ಪಳಿಗೆ ಮಸೀದಿ ಸಮಿತಿ ಹಾಗೂ
ಇಲ್ಲಿನ ಅನ್ಸಾರ್ ಇಸ್ಲಾಂ ಯುವಕ ಸಮಿತಿ ಇದರ ಆಶ್ರಯದಲ್ಲಿ ಪವಿತ್ರ ರಂಜಾನ್ನ ಪ್ರಯುಕ್ತ ನಮ್ಮೂರಿನ ಬಡ ರೋಗಿಗಳ ಸಂದರ್ಶನ ಕಾರ್ಯಕ್ರಮವನ್ನು ನಾವು ಇವತ್ತಿನ ರಂಜಾನ್ 27ರ ದಿನದಲ್ಲಿ ನಾವು ಹಮ್ಮಿಕೊಂಡಿದ್ದು, ಆ ಪ್ರಯುಕ್ತ ನಮ್ಮೂರಿನ ಆ ಬಡ ರೋಗಿಗಳನ್ನು ನಾವೀಗ ಸಂದರ್ಶಿಸ್ತಾ ಇದ್ದೇವೆ. ಇದರೊಂದಿಗೆ ನಮ್ಮ ಈ ಮಸೀದಿ ಹಾಗೂ ಸಮುದಾಯದ ಸೇವೆಗಳಿಗಾಗಿ ಸದಾ ಸ್ಪಂದಿಸುತ್ತಿರುವ ಬಪ್ಪಳಿಗೆ ಗ್ಲೋಬಲ್ ಫ್ರೆಂಡ್ಸ್ ಇದೆ, ಅದೇ ರೀತಿ ಬಪ್ಪಳಿಗೆ ವೆಲ್ಫೇರ್ ಕಮಿಟಿ ಇದೆ, BB ಬಾಯ್ಸ್ ಇದೆ, ಗೆಳೆಯರ ಬಳಗ ಇದೆ. ಎಲ್ಲರೂ ಸೇರಿಕೊಂಡು ಈ ಒಂದು ಪವಿತ್ರವಾದ ಕಾರ್ಯಕ್ರಮಗಳನ್ನು ನಾವು ಮಾಡುತ್ತಾ ಇದ್ದೇವೆ. ಅದರಂತೆ ಬಡ ರೋಗಿಗಳನ್ನು ನಾವು ಸಂದರ್ಶಿಸುತ್ತಾ ಪವಿತ್ರ ರಂಜಾನ್ ಸಾರಿ ಹೇಳತಕ್ಕಂಥ ಸಂದೇಶವೂ ಕೂಡ ಅದೇ ಆಗಿದೆ. ಅದ್ಯಪಾಡಿ ದೈವಂಗಳಗುಡ್ಡೆ ಶ್ರೀ ನೀಲಕಂಠ ಉಮಾ ಮಹೇಶ್ವರ ದೇವಸ್ಥಾನಡು ಶುಕ್ರವಾರ ಅಷ್ಟಬಂಧ ಬ್ರಹ್ಮಕಲಶ ನಡಪರುಂಡು. ನಿಚ್ಚಲ ಬೇತೆ ಬೇತೆ ಕಾರ್ಯಕ್ರಮ ನಡತೊಂದಿತ್ತದ ಬುಧವಾರ ರುದ್ರಯಾಗ ನಡಪಾಯರ. ಕುಡ್ಲ ತಾಲೂಕದ ಅದ್ಯಪಾಡಿ ದೈವಂಗಳಗುಡ್ಡೆ ಶ್ರೀ ನೀಲಕಂಠ ಉಮಾ ಮಹೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ನಡತೊಂದಿತ್ತದ 4ನೇ ದಿನ ಬುಧವಾರ ರುದ್ರಯಾಗ ಅಟ್ಟಣೆ ಮಲ್ತದಿತ್ತರ. ಕುಡುಪು ನರಸಿಂಹ ತಂತ್ರಿಯರ್ನ ಪೌರಾಹಿತ್ಯೋಡು ಪವಿತ್ರ ಪಾಣಿ ರಮೇಶ್ ಉಡುಪ ಕ್ಷೇತ್ರದ ಪೂಜೆ ಮಲ್ಪನ ಕೃಷ್ಣ ಭಟ್ರಿತದ ಧಾರ್ಮಿಕ ವಿಧಿ ವಿಧಾನೋಲೆನ ಕರೀತದ ಶಾಂತಿ ಹೋಮ ನಡಪಾದ ರುದ್ರಯಾಗ ಸುರುವಾಂಡ. ರುದ್ರಯಾಗದ ಪೂರ್ಣಾಹುತಿ ಮಹಾಪೂಜೆ ನಡಪಾದ ಭಕ್ತರಿಗೆ ಪ್ರಸಾದ ಕುರಿಯರ. ಬಯಲು ಮಾಗಣದ 10 ಸಂಸ್ಥೆರ ಪರವೂರ್ಲೆನ ಭಕ್ತರ ಆಡಳಿತ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಪದಾಧಿಕಾರಿಗಳು ಸದಸ್ಯರು ಶ್ರೀ ರುದ್ರದೇವಿಯರ್ನ ಎಂಬು ನಟ್ಟುಂಡ್ಯರ. ಶ್ರೀ ನೀಲಕಂಠ ಉಮಾ ಮಹೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ಶೆಡ್ಡೆ ಮಂಜುನಾಥ ಭಂಡಾರಿ ಬೊಕ್ಕ ಸದಸ್ಯರು ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ, ಅನಿಲ್ ಬಳ್ಳಾಲ್ ಬೈಲ್ ಬೂಡು ಸೇರ್ನಂಚ ಮರ್ಯಾದಿ ಗುರ್ಕಾರ್ಯರು, ದುಂಬುದ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ ಸೇರ್ನಂಚ ಕಾರ್ಯ ಗುರ್ಕಾರ್ಯರು, ಕೃಷ್ಣಮೂರ್ತಿ ಅಡ್ಯಾರ್ಗಟ್ಟೆ ಸೇರ್ನಂಚ ಪ್ರಧಾನ ಕಾರ್ಯಂತರ, ಸಂತೋಷ್ ಶೆಟ್ಟಿ ಶೆಡ್ಡೆ ಹೊಸಲಕ್ಕೆ ಸೇರ್ನಂಚ ಪಣವುದ ಗುರ್ಕಾರ್ಲು ಪ್ರಧಾನ ಸಂಚಾಲಕರ ಕಾರ್ಯಂತರಿಂಚ ಸರ್ವೇರ್ಲ ಪಾಲ್ದಿತ್ತೊಂಡ್ಯರ. ಶುಕ್ರವಾರ ಕಾಂಡಿ 8 ಗಂಟೆಗೆ ಕಲಶಾಭಿಷೇಕ ಶುರುವಾದು. 11 ಗಂಟೆದೊಲೈ ಬ್ರಹ್ಮಕಲಶ ರಾತ್ರಿ 7 ರಂಗಪೂಜೆ ದೈವಲಿಗ ಪರ್ವ ಸೇವೆ ನಡಪರೆ ಉಂಡು. ಬಂಟ್ವಾಳ ತಾಲೂಕು ನಂದಾವರ ಕೇಂದ್ರ ಜುಮ್ಮಾಪಳ್ಳಿ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಸಾಕ್ಷಿಯಾದುಂಡು. ಮಂಜದ ಗುಳಿ ಜಾತ್ರೆಗೆ ಭಂಡಾರವನ್ನಗ ದೈವದ ಪಳ್ಳಿದ 4 ಮುಟ್ಟು ಏರ್ದು ಬೊಂಡದೆತ್ತುನ್ನ ಸಂಪ್ರದಾಯ ನಡೆದು ಬೈದಣ. ತುಳುನಾಡದ ಕೆಲವು ಕಾರ್ಣಿಕದ ಜಾಗಿಲಿಡು ದುಂಬುದ ಕಾಲೊಡ್ದೆ ಹಿಂದೂ ಮುಸ್ಲಿಂ ಧರ್ಮ ಎಡ್ಡೆ ಪೋರಿತೊಂದು ಬೈದರ ಇತ್ತೆಲಾಯಿಕ ಸಾಕ್ಷಿಯಾದುಪುನೆಂತು ಒಲೆ. ಬಂಟ್ವಾಳ ತಾಲೂಕು ನಂದಾವರ ಕೇಂದ್ರ ಜುಮ್ಮಾಪಳ್ಳಿ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಸಾಕ್ಷಿಯಾದುಂಡು. ಅರಸೆರೆನ ಕಾಲೊಡ್ದು ಪಳ್ಳಿದ ಮುಖ್ಯಸ್ಥರ ಕೆಲವು ಕ್ರಮಕ್ಲೆನು ಒರಿತೊಂದು ಬೈದೆರ. ನಂದಾವರ ಕೇಂದ್ರ ಜುಮ್ಮಾಪಳ್ಳಿದ ಕೈತಲು 3 ವರ್ಷಗಳ ನಡಪನ ಮಂಜದ ಗುಳಿ ಜಾತ್ರೆಗೆ ಸಜಿಪ ನಡು ಮೂಲಸ್ಥಾನೊಡ್ದು ಭಂಡಾರ ಬತ್ತದ ಜಾತ್ರೆ ನಡಪುಂಡು. ದೈವ ಮಂಜದ ಗುಳಿ ಕ್ಷೇತ್ರಗೂ ಬರ್ಪನೆಡ್ದುಂಬು ಸಾದಿಡುಪ್ಪುನ ಕೇಂದ್ರ ಜುಮ್ಮಾಪಳ್ಳಿದ 4 ಮುಟ್ಟು ಎಡ್ದು ಬೊಂಡದೆತ್ತೊನ್ನ ಮರ್ಯಾದಿದ ಕ್ರಮ ಪಿರಾಕಡದಿಂಚ ನಡೆದು ಬೈದಂಡು. ಅಂಗಾರಿ ಮುಲ್ಪ ನಡೆತಿನ ಜಾತ್ರೆಡು ದೈವ ಮುಟ್ಟು ಎಡ್ದು ಬೊಂಡದೆತ್ತೊಂದುಂಡು. ಈ ಪೊರ್ತುಡು ಅಲ್ಪ ಸೇಡ್ತಿತ್ತಿನ ಭಕ್ತಿಯರ ಬೊಕ್ಕ ಮುಸ್ಲಿಮರಿ ಅದ್ಭುತ ಕ್ಷಣಕ್ಕೂ ಸಾಕ್ಷಿಯಾಯಿರು. ರೋಟರಿ ಕ್ಲಬ್ ಕುಡ್ಲಾ ಸೆಂಟ್ರಲ್ ಬೊಕ ರೋಟರಾಕ್ಟ್ ಕ್ಲಬ್ ಕುಡ್ಲಾ ಸಿಟಿ ಸಂಸ್ಥೆದ ಒಟ್ಟು ಸಿರಿಗೇಡ ವರ್ಷದ ರಾಜ್ಯ ಮಟ್ಟದ ವಂದನಾ ಪ್ರಶಸ್ತಿ ಕೊರ್ಪುನ ಲೇಸ್ ಮಾರ್ಚ್ 21 ಕುಡ್ಲದ ಹೋಟೆಲ್ ಸಿ ವ್ಯೂ ಸಭಾಂಗಣಡು ನಡಪರೆ ಉಂಡೊಂದು ಡಾಕ್ಟರ್ ಬಿ ದೇವದಾಸ್ ರೈ ಪಂತೆರ. ಪ್ರತಿಷ್ಠಿತ ರಾಜ್ಯ ಮಟ್ಟದ ವಂದನಾ ಪ್ರಶಸ್ತಿ ಅಜಿಪು ಸಮಿತಿ ಗುರ್ಕಾರ್ಯರು ಡಾಕ್ಟರ್ ಬಿ ದೇವದಾಸ ರೈ ಸುದ್ದಿಕೊಟ್ಟಡು ಪಾತಿರ್ದ ರೋಟರಿ ಕ್ಲಬ್ ಕುಡ್ಲಾ ಸೆಂಟ್ರಲ್ ಬೊಕ ರೋಟರಾಕ್ಟ್ ಕ್ಲಬ್ ಕುಡ್ಲಾ ಸಿಟಿ ಸಂಸ್ಥೆದ ಒಟ್ಟು ಸಿರಿಗೆಡ ವರ್ಷದ ರಾಜ್ಯ ಮಟ್ಟದ ವಂದನಾ ಪ್ರಶಸ್ತಿ ಕೊರ್ಪುನ ಲೇಸ್ ಮಾರ್ಚ್ 21 ಶನಿವಾರ ರಾತ್ರಿ 7 ಕುಡ್ಲದ ಹೋಟೆಲ್ ಸಿ ವ್ಯೂ ಸಭಾಂಗಣಡು ನಡಪುಂಡು. 2020 ಸಾಲದ ವಂದನಾ ಪ್ರಶಸ್ತಿಗೆ ಗ್ರೀನ್ ಹೀರೋ ಆಫ್ ಇಂಡಿಯಾ ಪುದರ್ ಪಡಿತಿನ
ಡಾಕ್ಟರ್ ಆರ್ ಕೆ ನಾಯರನ್ನು ಅಜತದಣಂದು ಪಂಡ್ಯರ. ಡಾಕ್ಟರ್ ಆರ್ ಕೆ ನಾಯರ್ ಕೇರಳ ಮೂಲದಾರಾದಿತ್ತದ ಇತ್ಯ ಸುಳ್ಳ್ಯಡ್ ವಾಸ ಮಲ್ತೊಂದುಲ್ಲೆರ. ಭಾರತದ ಪದ್ರಾಡು ರಾಜ್ಯಲೆಡ್ ಸಾರಗಟ್ಲೆ ದಾಲಾವುಲೆ ಒಂದಿನ ಭೂಮಿನ ಜಪಾನ್ ಮಾದರಿದ ಮಿಯಾವಾಕಿ ಕಾಡು ಪ್ರದೇಶ ಆದ ಬದಲ್ತದಿತ್ತದ ದೇಶದ ಪಚ್ಚನಾಯಕಿ ಪಂಡೆ ಪುದರ್ ಪಡೆತಿರ. ಪರಿಸರ ರಕ್ಷಣೆಗಾದ ಕೊಡುಗೆ ಸಾಧನೆ ಲೆಕ್ಕೋಗೋದೆ ತೊಂದು ಅರೆನ ವಂದನಾ ಪ್ರಶಸ್ತಿಗೆ ಅಜತದಣಂದು ಪಂಡ್ಯರ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಶಿವಾನಂದ ತಗಡೂರು ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ಪೇರ. ರೋಟರಿ ಕ್ಲಬ್ ಕುಡ್ಲಾ ಸೆಂಟ್ರಲ್ ಗುರುಕಾರ್ಯರು ಭಾಸ್ಕರ್ ರೈ ಕಟ್ಟ ಗುರುಕಾರ್ಮೆ ವಹಿಸುವೇರ. ರೋಟರಿ ಜಿಲ್ಲಾ ಅಸಿಸ್ಟೆಂಟ್ ಗವರ್ನರ್ ಪ್ರೊಫೆಸರ್ ಡಾಕ್ಟರ್ ಚಿನ್ನಗಿರಿ ಗೌಡ. ರೋಟರಾಕ್ಟ್ ಜಿಲ್ಲಾ ಪ್ರತಿನಿಧಿ ಪ್ರಜ್ವಲ್ ಆರ್ ಮರ್ಯಾದೆ ಭಿನ್ನರಾದುಪ್ಪೇರಂದು ಡಾಕ್ಟರ್ ಬಿ ದೇವದಾಸ ರೈ ಪಂಡ್ಯರ. ರೋಟರಿ ಕ್ಲಬ್ ಕುಡ್ಲಾ ಸೆಂಟ್ರಲ್ ಗುರುಕಾರ್ಯರು ಭಾಸ್ಕರ ರೈ ಕಟ್ಟ, ವಿಕಾಸ್ ಕೋಟ್ಯಾನ್, ಅಕ್ಷಯ್ ಬಿರೈ, MV ಮಲ್ಯ ಸುದ್ದಿ ಕೊಟ್ಟಿಡ್ತಾರ. ಸುಮಾರು 12 ರಾಜ್ಯಗಳಲ್ಲಿ ಸಾವಿರಾರು ಎಕರೆ ಬಂಜರು ಭೂಮಿಯನ್ನು ಜಪಾನ್ ರಾಷ್ಟ್ರ ಮಾದರಿಯ ಮಿಯಾವಾಕಿ ಅರಣ್ಯ ಪ್ರದೇಶವಾಗಿ ಪರಿವರ್ತಿಸಿದ್ದು ಪರಿಗಣಿಸಿ ಅವರ ಸಾಧನೆ, ಅದೇ ರೀತಿ ಗುಜರಾತ್ ಅನ್ನು ಅವರು ಮೂಲತಃ ಕೇರಳದವರು, ನಂತರ ಈಗ ಅವರ ಕುಟುಂಬ ಎಲ್ಲ ನಮ್ಮ ಊರಿನಲ್ಲಿ ಸುಳ್ಯದಲ್ಲಿ ವಾಸವಾಗಿದ್ದಾರೆ. ಗುಜರಾತ್ ಅನ್ನು ಕೇಂದ್ರವಾಗಿಟ್ಟುಕೊಂಡು ಅವರೊಂದು ಬಹಳ ದೊಡ್ಡ ಉದ್ಯಮಿ ಕೂಡ ಆಗಿದ್ದಾರೆ. ಅವರ ಒಂದು ಗಾರ್ಮೆಂಟ್ ಕಂಪನಿಯಲ್ಲಿ 1,000 ನೌಕರರಿದ್ದು ಆ 1,000 ಜನರಿಗೂ ಹೆಚ್ಚು ಒಂದು ಕುಟುಂಬಕ್ಕೆ ಅವರು ಆಶ್ರಯದಾತರಾಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ವಂದನಾ ಪ್ರಶಸ್ತಿಯೊಂದಿಗೆ ನಾವು ಗೌರವಿಸಲಿಕ್ಕಿದ್ದೇವೆ. ಸುಮಾರು 2004ರಿಂದ 22 ವರ್ಷದ ಹಿಂದೆ ರೋಟ್ರಾಕ್ಟ್ ಕ್ಲಬ್ಬಿನವರು ಪ್ರಾರಂಭಿಸಿದ್ದು. ನಂತರ ಅದನ್ನು ರೋಟರಿ ಕ್ಲಬ್ಬಿನವರ ಮೂಲಕ ರೋಟ್ರಾಕ್ಟ್ ಮತ್ತು ರೋಟರಿ ಸೇರಿಕೊಂಡು ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ರಾಧಾಕೃಷ್ಣ ನಾಯರ್, ಡಾಕ್ಟರ್ ಆರ್ ಕೆ ನಾಯರ್ ಅಂತಲೇ ನಿಮಗೆಲ್ಲ ಗೊತ್ತಿದೆ. ಇವರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಇದನ್ನು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಹೋಟೆಲ್ ಸಿ ವ್ಯೂ ಮಂಗಳೂರಿನಲ್ಲಿ ಈ ಶನಿವಾರ ಮಾರ್ಚ್ 21ರಂದು 7:30 ಗಂಟೆಗೆ ನಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಶಿವಾನಂದ ತಗಡೂರು, ಪ್ರೆಸಿಡೆಂಟ್ ಆಫ್ ದ ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಬೆಂಗಳೂರು. ಹಾಗೆ ಗೌರವ ಅತಿಥಿಗಳಾಗಿ ಸಹಾಯಕ ಗವರ್ನರಾದ ನಮ್ಮ ರೋಟರಿ ಜಿಲ್ಲಾ 3180ರ ವಲಯ 2ರ ಸಹಾಯಕ ಗವರ್ನರಾದ ರೋಟೇರಿಯನ್ ಪಾಸ್ಟ್ ಪ್ರೆಸಿಡೆಂಟ್ PHF ಪ್ರೊಫೆಸರ್ ಡಾಕ್ಟರ್ ಚಿನ್ನಗಿರಿ ಗೌಡ ಹಾಗೂ ರೋಟ್ರಾಕ್ಟ್ ಸಂಸ್ಥೆಯ ಜಿಲ್ಲಾ ಸಂಸ್ಥೆಯ ಪ್ರತಿನಿಧಿ ಡಿಸ್ಟ್ರಿಕ್ಟ್ ರೋಟ್ರಾಕ್ಟ್ ರೆಪ್ರೆಸೆಂಟೇಟಿವ್ ರೋಟೇರಿಯನ್ ರೋಟ್ರಾಕ್ಟ್ ಪ್ರಜ್ವಲ್ ಅವರು ಇರ್ತಾರೆ. ನಿಜವೈನ ಸುಖಧರ್ಮಡು ಉಂಡೊಂದು ಧರ್ಮಸ್ಥಳ ಕನ್ಯಾಡಿ ಶ್ರೀ ರಾಮಕ್ಷೇತ್ರದ ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಪಂತೆರ ಶ್ರೀ ಕ್ಷೇತ್ರ ಮಿತ್ತಮಜಲ್ಡ್ ದೈವಲೆನ ಬಂಗಾರಪದ್ದೆ ಆಯ್ದಲೆನ ಮೆರವಣಿಗೆ ಎಡ್ದು ಬೊಕ್ಕ ನಡತಿನ ಧಾರ್ಮಿಕ ಸಭೆಟ ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕು ಸಜಿಪ ಮೂಡ ಸಜಿಪ ಮಾಗಣದ ನಡಿಯೇಲು ದಯ್ಯಂಗುಲು ಶ್ರೀ ಉಳ್ಳಾಲ್ದಿ 4 ಬೊಕ್ಕ ಪರಿವಾರ ದೈವಲೆನ ಕ್ಷೇತ್ರ ಮಿತ್ತಮ ಜಲ್ಡ್ ನಡಿಯೇಲು ದೈವಲೆನ ಪೊಸ ಬಂಗಾರದ ಪಾಪೆಲೆನ ಬೊಕ್ಕ ಆಯ್ದಲೆನ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡ್ತೊಂದಿತ್ತದ ಬುಧವಾರ ಮಾರ್ನಪೇಲು ಜಂಕ್ಷನ್ ನಡೆದ ಪೊಸ ಬಂಗಾರದ ಪಾಪೆಲು ಆಯುಧಲು ಬೊಕ್ಕ ಪುದೆ ಕಾಣಿಕೆಲೆನ ಮೆರವಣಿಗೆ ನಡಪಾದ ಶ್ರೀ ಕ್ಷೇತ್ರ ಮಜಲಕ್ಕನತೆರ ಧಾರ್ಮಿಕ ಸಭೆಟ್ ಬ್ರಹ್ಮಕಲಶ ಸಮಿತಿದ ಮರ್ಯಾದೆ ಗುರುಕಾರ್ಯರು ವಿವೇಕ್ ಶೆಟ್ಟಿ ನಗರಿ ಗುತ್ತಿ ಎತ್ಕೊಂಡು ಸುರುತ್ತ ಪಾತೆರ ಪಂಡ್ಯರ. ಧರ್ಮಸ್ಥಳ ಕನ್ಯಾಡಿ ಶ್ರೀ ರಾಮಕ್ಷೇತ್ರದ ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯರ ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತ್ಯರ. ಪಣೋಲಿ ಬೈಲ್ ಕಲ್ಲುಟ್ಟಿ ದೈವಸ್ಥಾನದ ಕಾರ್ಯತ್ವನ ಅಧಿಕಾರಿ ದಿವಾಕರ ಮುಗಳಿಯ ಬೊಕ್ಕ ದೈವಲೆನ ಬಂಗಾರದ ಪಾಪೆ ತಯಾರು ಮಲ್ತಿನ ವಿವೇಕ ಆರ್ ಪ್ರಭುಕ್ಲೆಗ್ ಸಮ್ಮನದ ಮರ್ಯಾದೆ ಮಲ್ತ್ಯರ. ಕ್ಷೇತ್ರಡು ಸೇವೆ ಮಲ್ಪನಕ್ಲೆಡ್ ನಾಯಕ ಸ್ಥಾನಡುಪ್ಪನ ಮಂಜಪ್ಪ ಪಂಪನರಿಗೆ ಮರ್ಯಾದೆ ಸಂದೈತ ಮಲ್ತ್ಯರ. ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಧರ್ಮ ನೀರು ಆಧರಿಪೇರಾಕ್ಲೆಗ್ ಲಕ್ಷ್ಮಿ ಆದುಕೊಂಡು ಧರ್ಮ ದೇಶಾಂತರ ಸುಖ ಕಾಲಾದರ ಸುಖ ವ್ಯಕ್ತಿ ಆಧಾರದ ಸುಖ ನಿಜವಾಯಿನ ಸುಖ ನಿಜವಾಯಿನ ಸುಖ ಧರ್ಮಡುಂಡೊಂದು ಪಂಡ್ಯರ. ವಿರಮನತರೈ ಪಾತಿರ್ದು ನಮ್ಮ ಹಿರಿಯಕ್ಲಿನ ಕಾಲುಡು ದೈವರಾಧನದ ಕಟ್ಟಡ ವ್ಯವಸ್ಥಿತವಾದ ನಡತೊಂದಿತ್ತದ ಧಾರ್ಮಿಕ ಪರಿಷತ್ತಾಂಡು ವ್ಯವಸ್ಥಾಪನಾ ಸಮಿತಿ ಬತ್ತಂಡು ಆಂಡಲ ಇನಿಮುಟ್ಟಲ ಪಿರಾಕದ ವೈಭವ ಒರಿತೊಂದು ಬೈತನಂದು ಪಂಡ್ಯರ. ಕಾಂತಡಿಗುತ್ತು ಗಡಿಪತ್ತಿನಾರು
ಬರಂಗರೆ ಉಗ್ಗಶೆಟ್ಟಿ ಆನೆ ಗಣೇಶ್ ನಾಯ್ಕ್ ಸಂಕಪ್ಪ ಶೆಟ್ಟಿ ಪಾಲಮಂಟಮೆ ಮಾಗಣೆ ತಂತ್ರಿ ಸುಬ್ರಹ್ಮಣ್ಯ ಭಟ್ ಶಿವರಾಮ ಭಂಡಾರಿ ಬಿಜಂದಾರ್ ಗುತ್ತು ಸಜಿಪ ಗುತ್ತು ಗಡಿಪತ್ತಿನಾರ್ ಮುತ್ತಣ್ಣ ಶೆಟ್ಟಿ ಆನೆ ಕಾಳಶೆಟ್ಟಿ ಮಾಡಂತಡಿ ಗುತ್ತು ಪಡಿಗತ್ತಿನಾರ್ ನಾಣ್ಣ ಆಳ್ವಯ್ಯಾನೆ ಶಶಿಧರ ರೈ ನಗರಿ ಗುತ್ತು ಜಯರಾಮ ಶೆಟ್ಟಿ ಸಭಾ ಕಾರ್ಯಕ್ರಮ ಇತ್ತರ ನವೀನ್ ಶೆಟ್ಟಿ ಎಡ್ಮೈಮಾರ್ ಕಾರ್ಯಕ್ರಮ ಸುಧಾರ್ತೆರ. ಶಾಸ್ತ್ರ ಹೇಳ್ತದೆ ಋಣಾನಮಂದ ರೂಪೇಣ ಪಶು ಪತ್ನಿ ಸುತಾಲಯ ಪ್ರತಿಯೊಂದು ಬದುಕಿನ ಎಲ್ಲ ಆಯಾಮಗಳನ್ನ ಪೂರ್ವಜನ್ಮದ ಕರ್ಮಕ್ಕೆ ಅನುಸಾರವಾಗಿ ಅಲ್ಲಿಂದ ಬರೆಯಲ್ಪಟ್ಟಿದೆ ಅಂತ. ಆ ಒಂದು ನಿಟ್ಟಿನಲ್ಲಿ ಸುಖಸ್ಯ ಮೂಲಂ ಧರ್ಮ ಅಂತ ಹೇಳ್ತೇವೆ ನಾವು. ಧಾರಣಾತ್ ಧರ್ಮ ಹುಚ್ಯತಿ ಅಂತೆ. ಧರ್ಮವನ್ನು ಯಾರು ಆಧರಿಸ್ತಾನ ಅವನಿಗೆ ಧರ್ಮವು ಸಾಕ್ಷಾತ್ ಶಕ್ತಿಯಾಗಿ ಸಹಕರಿಸ್ತದೆ ಅಂತೆ. ಧರ್ಮ ಅಂದ್ರೆ ಏನು, ಸುಖ ಅಂದ್ರೆ ಏನು, ಇದೆಲ್ಲ ಜಿಜ್ಞಾಸೆಗೆ ಅರ್ಹವಾದ ವಿಚಾರ. ಆಲ್ ಅಡ್ಮಿಸಿಬಲ್ ಆಕ್ಟ್ಸ್ ಆರ್ ಧರ್ಮ, ಆಲ್ ಇನ್ ಅಡ್ಮಿಸಿಬಲ್ ಆಕ್ಟ್ಸ್ ಆರ್ ಅಧರ್ಮ ಅಂತ ಹೇಳಲ್ಪಟ್ಟಿದೆ. ಲೌಕಿಕವಾಗಿ ಪಾರಮಾರ್ಥಿಗೆ ಸಮಷ್ಟಿಗೆ ಯಾವುದು ಹಿತವನ್ನು ತರ್ತದೆ ಅದೇ ಧರ್ಮ ಅಂತ ಶಂಕರಾಚಾರ್ಯ ಹೇಳ್ತದೆ. ಈ ವ್ಯವಸ್ಥಾಪನಾ ಸಮಿತಿ ಧಾರ್ಮಿಕ ಪರಿಷತ್ ರಚನೆ ಮಲ್ಪನಾಗ ದೈವಸ್ಥಾನದಲ್ಲಿ ಮಾತ್ರ ಪಿರದಿ ಹೊಡಿತೀನಿ ಒಂದು ಎನ್ನ ಅಭಿಪ್ರಾಯ ಯಾನು ಐಟ್ ಪಾತ್ಯೋರ್ನಿಯತ್ ಆಚಾರ್ಯಪ್ಪನಾಗ ಧಾರ್ಮಿಕ ಪರಿಷತ್ ಆಂಡ್ ವ್ಯವಸ್ಥಾಪನ ಸಮಿತಿ ಬತ್ತನ್ ಗುತ್ತು ಬರಿಕೆ ದಕ್ಕಲಿ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರಾಂಡ ಸಾಮಾನ್ಯ ರೀತಿಯಲ್ಲಿ ಪೋಪುಂಡು ಆಂಡ ಕೆಲವು ಕಡೆಟ್ಟು ರಾಜ್ಯಕ್ಕೆ ಪ್ರೇರಿತವಾದ ಎರೋವರಿ ಬತ್ತೆಂದಂಡ ಘರ್ಷಣೆಗೆ ಕಾರಣ ಆಪುಂಡು. ಪ್ರತಿ ವರ್ಷ ಬದಲಾವಣೆ, ಪ್ರತಿ ವರ್ಷ ಆನೊಂಜಿ ಕಾಲ ಅಂಬೆನ ಕಾಲ ಆಕ್ಲಿಗೆ ಮನ ಕ್ಲೇಶ ಇಂದು ಮಾತ ಪುಟ್ಟರೊಂಜಿ ಕಾರಣ ಆತನ ಬಂದ ಪಾತ್ರೆ. ನಮ್ಮ ದೇವಸ್ಥಾನದ ವ್ಯವಸ್ಥೆ ಐನ ಕಟ್ಟುಕಟ್ಟಾಲಿನ ನಮ್ಮ ಬುಡ್ದು ಪೋರೆ ಆಪುಜಿ ಇನಿಕ್ ಲೈನ್ ಹೊರ್ತೊಂದು ಬೈದ ಏತೆ ಆಧುನಿಕ ಸಮಾಜಡು ವೈಜ್ಞಾನಿಕ ಯುಗೊಟ್ಲ ನಮ್ಮ ಹಿರಿಯಕ್ಕನ ಕಾಲದ ಕಟ್ಟನ್ನು ನಮ್ಮ ಬುಡ್ದು ಪೋತಿಜ ಐನು ಹೊರ್ತೊಂದು ಬೈದ. ಕರಿದುಪೋಯಿನ ಎಚ್ ನಾರಾಯಣ ಸನಿಲ್ ಹಳೆಯಂಗಡಿದ ಶಕ್ತಿಯಾದ ಬೆಂದಿನಾರಂದು ಹಳೆಯಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಗುರ್ಕಾರ್ಯರು ವಸಂತ ಬೆರ್ನಾಡ್ ಪಂತೆರ ಸಹಕಾರಿ ಸಂಘದ ಭೀಷ್ಮೆ ಎಚ್ ನಾರಾಯಣ ಸನಿಲ್ ನೆಂಪುದ ಕಾರ್ಯಕ್ರಮಟ್ಟು ಆರು ಪಾತೆರಿಯರು. ಹಳೆಯಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ ನಿಲೆಟ್ ಸಂಘದ ಪ್ರೇರಣಾ ಶಕ್ತಿ ಸಹಕಾರಿ ಸಂಘದ ಭೀಷ್ಮೆ ಎಚ್ ನಾರಾಯಣ ಸನಿಲ್ರನ ನೆಂಪುದ ಕಾರ್ಯಕ್ರಮ ಬುಧವಾರ ಸಂಘದ ಸಭಾಭವನೋಡ್ ನಡೆತಂಡ ಸೊಸೈಟಿ ಗುರ್ಕಾರ್ಯರ ಎಚ್ ವಸಂತ ಬೆರ್ನಾಡ್ ಸುರುತ್ತ ಪಾತೆರ ಪಂಡದ ಕರಿದುಪೋಯಿನ ಎಚ್ ನಾರಾಯಣ ಸನಿಲ್ ವ್ಯಕ್ತಿ ಆದಿಜಂದ ಹಳೆಯಂಗಡಿದ ಶಕ್ತಿಯಾದ ಬೆಂದಿನಾರ ಸಹಕಾರಿ ಸಂಘದ ಭೀಷ್ಮೆ ಆದ ಸಾಮಾಜಿಕ ರಂಗೋಡುಪುಣೆ ಒಂದು ಮಾತೆರ್ನಲ ಮೆಚ್ಚಿಗೆಗ್ ಸಂದದಿತ್ತರಂದು ಪಂಡ್ಯರ ಜ್ಯೋತಿಷ್ಯರ್ ವಿಶ್ವನಾಥ್ ಭಟ್ ಎಸ್ ಕೋಡಿ ಪಾತಿರ್ದ ನಾರಾಯಣ ಸನಿಲ್ರನ ಸಾಮಾಜಿಕ ಶೈಕ್ಷಣಿಕ ಬಗ ಸಹಕಾರಿ ಸಂಘಗೂ ಕೊಡುಗೆ ದಿಂಜೆ ಇತ್ತದಾರನ ನಿರೇಲಿಡ ನಡತೊಂದು ಪುನಃ ಪ್ರಿಯದರ್ಶಿನಿ ಸೊಸೈಟಿದ ಕಾರ್ಯ ಪುಗಾರ್ನವು ಸೊಸೈಟಿ ನನಲಾದ ಸಾಧನೆ ಮಲ್ಪಡಂದು ಎಡ್ಡಿಪು ಬಯಕೆಯರ. ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರು ವಿಜಯ ಸನಿಲ್, ಧನಂಜಯ ಮಟ್ಟು, ಉಮಾನಾಥ ಜೆ ಶೆಟ್ಟಿಗಾರ್ ಕಾರ್ಯಕ್ರಮ ಇತ್ತರ. ನಮ್ಮ ಸೊಸೈಟಿಯ ಪ್ರೇರಣಾ ಶಕ್ತಿ ನಮ್ಮ ಹೆಚ್ಚಿನ ನಿರ್ದೇಶಕರ ಮಾರ್ಗದರ್ಶಕರಾಗಿದ್ದ ನಾರಾಯಣ ಸನಿಲ್ ಅವರ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅವರು ಹಳೆಯಂಗಡಿಯ ಒಂದು ಹಳೆಯಂಗಡಿ ವ್ಯಕ್ತಿಯಾಗಿರದೆ ಶಕ್ತಿಯಾಗಿ ದುಡಿದವರು. ನಮ್ಮ ಸೊಸೈಟಿಯಲ್ಲಿ ಕೆಲಸ ಮಾಡುವ ಹೆಚ್ಚಿನ ನಿರ್ದೇಶಕರುಗಳು ಅವರ ಜರಡಿಯಲ್ಲಿ ಅಥವಾ ಅವರ ಮಾರ್ಗದರ್ಶನದಲ್ಲಿ ಇದ್ದವರು ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಕೂಡ ಕಾಲೇಜ್ ದಿನದಿಂದ ಕೂಡ ಅವರು ನನಗೆ ಮಾರ್ಗದರ್ಶನ ನೀಡಿ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಮುನ್ನಡೆಯಬೇಕು, ಸಮಾಜದಲ್ಲಿ ಯಾವ ರೀತಿಯ ವ್ಯವಸ್ಥೆಯನ್ನು ಕೈಗೊಳ್ಳಬೇಕೆಂಬ ನಿಟ್ಟಿನಲ್ಲಿ ನಮಗೆ ಮಾರ್ಗದರ್ಶನ ನೀಡಿದರು. ಸಂಪತ್ತು ಆರೋಗ್ಯ ಎತ್ತನ ಯಾವಂದು ದೈವ ಬಲಲ ಬೋಡೊಂದು ಧರ್ಮದರ್ಶಿ ಭೀಮೇಶ್ವರ ಜೋಶಿ ಪಂತೆರ ಅದ್ಯಪಾಡಿ ದೈವಂಗಳ ಗುಡ್ಡ ಶ್ರೀ ನೀಲಕಂಠ ಉಮಾ ಮಹೇಶ್ವರ ದೇವಸ್ಥಾನಡು ಬುಧವಾರ ಧಾರ್ಮಿಕ ಸಭೆಟ್ ಆರು ಪಾತೆರಿಯರು. ಕುಡ್ಲ ತಾಲೂಕದ ಅದ್ಯಪಾಡಿ ದೈವಂಗಳ ಗುಡ್ಡೆ ಶ್ರೀ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ನಡತೊಂದಿತ್ತದ ಎರಡನೇ ದಿನ ಧಾರ್ಮಿಕ ಸಭೆ ಬುಧವಾರ ನಡೆತಂಡ ಬ್ರಹ್ಮಕಲಶ ಸಮಿತಿದ ಕಾರ್ಯಗುರ್ಕಾರ್ಯರ ದುಂಬುದ ಮಂತ್ರಿ ವಿ ನಾಗರಾಜ ಶೆಟ್ಟಿ ಎತ್ಕೊಂಡು ಸುರುತ್ತ ಪಾತೆರ ಪಂಡ್ಯರ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಬಕ ಗುರುಪುರ ವಜ್ರ ದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿತದ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಭೀಮೇಶ್ವರ ಜೋಶಿ ಧಾರ್ಮಿಕ ಸಭೆನ ಉದಿಪನ ಮಲ್ತೆರ ಭೀಮೇಶ್ವರ ಜೋಶಿ ಪಾತ್ರದ ಸಂಪತ್ತು ಆರೋಗ್ಯ ಎತ್ತನ ಜೀವನಡು ಎಂಚಿನಲ
ಸಾಧಿಸವಲೆಂದು ಪನ್ಪನೆಕ್ಲು ಉಲ್ಲೇರು ಇಂದಕ್ಕೆ ಮಾತ ದೈವ ಬಲಬೋಡು ದೈವ ಬಲೋಡ್ದು ಜೀವನ ಸಾರ್ಥಕ ಆಪನೊಂದು ಪಂಡಿರು. ಒಡಿಯೂರು ಪಕ್ಕ ವಜ್ರದೇಹಿ ಮಠದ ಸ್ವಾಮೀಜಿಯರ ಆಶೀರ್ವಚನ ಕುರಿಯರು ಶಾಸಕರು ಉಮಾನಾಥ ಕೋಟ್ಯನ್, ಉದ್ಯಮಿ ರಘುನಾಥ ಸೋಮಯಾಜಿ, ಕಲ್ಕುರ ಪ್ರತಿಷ್ಠಾನದ ಪ್ರದೀಪ ಕುಮಾರ ಕಲ್ಕುರ, ಶ್ರೀ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಶೆಡ್ವಿ ಮಂಜುನಾಥ ಭಂಡಾರಿ, ಬ್ರಹ್ಮಕಲಶ ಸಮಿತಿ ಮರ್ಯಾದೆ ಗುರ್ಕಾರ್ಯರು ಅನಿಲ್ ಬಲ್ಲಾಳ್, ಕೃಷ್ಣ ಪ್ರಸಾದ ರೈ, ಭುಜಂಗ ಶೆಟ್ಟಿ, ಜಪ್ಪು ಗುಡ್ಡೆಗುತ್ತು, ನಾಗೇಶ್ ಶೆಟ್ಟಿ, ಡಾಕ್ಟರ್ ಮಂಜಯ್ಯ ಶೆಟ್ಟಿ, ರವೀಂದ್ರನಾಥ್ ಮಾರ್ಲಾ, ರಾಜೀವ್ ಆಳ್ವ ಅದ್ಯಪಾಡಿ ಗುತ್ತು, ರಮನಾಥ ಅತ್ತಾರ್ ಪಾಲ್ದಿತ್ತೊಂಡಿರು, ಲತಾ ಎಸ್ ಶೆಟ್ಟಿ ಸೊಲ್ಮೆ ಸಂದಾಯರು, ಕೃಷ್ಣಮೂರ್ತಿ ಅಡ್ಯಾರ್ಕಟ್ಟೆ ಕಾರ್ಯಕ್ರಮ ಸುಧಾರ್ತಿರು. ದೈವಂಗಳ ಗುಡ್ಡೆ ಭಾಳ ಒಳ್ಳೆಯ ಹೆಸರನ್ನೇ ಇಲ್ಲಿಗೆ ಪರಮಾತ್ಮನೇ ಇಟ್ಕೊಟ್ಟಿದ್ದಾನೆ ಅಂತ ಕಾಣ್ತದೆ. ಸಂಪತ್ತು ಇದ್ದರೆ ಜೀವನದಲ್ಲಿ ಎಲ್ಲವನ್ನು ಸಾಧಿಸಬಲ್ಲೆ ಅಂತ ಹೇಳಿದವರಿದ್ದಾರೆ. ಆರೋಗ್ಯ ಭಾಗ್ಯ ಇದ್ದರೆ ನಾನೆಲ್ಲವನ್ನು ಸಾಧಿಸಬಲ್ಲೆ ಅಂತ ಹೇಳಿದವರಿದ್ದಾರೆ. ಇನ್ನು ಜನಬಲ ಇದ್ದರೆ ನನ್ನ ಜೀವನದಲ್ಲಿ ಎಲ್ಲವನ್ನೂ ಸಮರ್ಪಕವಾಗಿ ಸಾಧಿಸಬಲ್ಲೆ ಅಂತ ಹೇಳಿದವರಿದ್ದಾರೆ. ಹೀಗೆ ಪಟ್ಟಿ ಬಹಳಷ್ಟು ಉದ್ದ ಹೋಗ್ತದೆ. ಆದರೆ ನಮ್ಮ ಶಾಸ್ತ್ರಗಳು ಏನೆಲ್ಲವನ್ನು ಹೇಳ್ತದೆ ಅಂತ ಕೇಳಿದರೆ, ನಮ್ಮ ಹತ್ರ ಇರತಕ್ಕಂಥ ಆರ್ಥಿಕ ಬಲ, ಆರೋಗ್ಯ ಬಲ, ಸಂಪತ್ತಿನ ಬಲ, ಜನಬಲ ಇವೆಲ್ಲದಕ್ಕೂ ಕಳಶಪ್ರಾಯವಾಗಿ ದೈವಬಲ ಇದ್ದಾಗ ಮಾತ್ರ ನಮ್ಮ ಎಲ್ಲ ಇರತಕ್ಕಂಥ ಬಲಕ್ಕೆ ಶ್ರೇಷ್ಠತೆಯನ್ನು, ಪರಿಪೂರ್ಣತೆಯನ್ನು ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅನ್ನುವಂಥದ್ದು ನಮ್ಮ ಶಾಸ್ತ್ರದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆದ್ಯಪಾಡಿ ಇಂದು ಪಣ್ಣಗ ಆದ್ಯ ನಿಪಿನಕ್ಕೆ ಸುರೂತ ಅಂದಲ ಅರ್ಥ ಉಂಡು. ಮೊದಲನೆಯದು ಒಂದು ಅರ್ಥ ಉಂಡು. ಅವು ಆದಿಲ ಅಂದು ದಯಂದಿಕೆಂಡ ಶಿವದೇವರಿನ ಆದಿಗುರು ಒಂದು ಕೊಂಡಾಡಬೇರು, ಆದಿಗುರು ಒಂದು ಕೊಂಡಾಡಬೇರು. ಸಂಘರ್ಷ ಅಂದು ಒಂದು ಶಬ್ದ ಉಂಡು. ಸಂಘರ್ಷ ಅಂದು ಸಂಘರ್ಷ ಓಳು ಒಂದು ಕೆಂಡವು ನಮ್ಮ ಉಡಲ್ದೊಳೆಲ್ಲ ಸಂಘರ್ಷ ಆಪುಂಡು. ದೇಶ ವಿದೇಶ, ದೇಶ ದೇಶಗಳ ಮಧ್ಯೆ ಸಂಘರ್ಷ ಅಂದು ಒಂಜಿ ಉಂಡು. ಅಂಡ್ ಆ ಸಂಘರ್ಷಕ್ಕೆ ಸಂಘರ್ಷವೇ ಪರಿಹಾರವಲ್ಲ ಅಂದು ಒಂಜಿ ಪಾತ್ರುಂಡು. ಸಂಘರ್ಷಕ್ಕೆ ಪರಿಹಾರ ಏನು ಎಂದರೆ ಐಕ್ ಸಂಧಾನನೇ ಪರಿಹಾರ ಅಂತ. ಈ ದೇವಸ್ಥಾನ ನಮನ ಕಡೆ ಪಾಡ್ದು ನಮನ ಮಾತ ಈ ಧಾರ್ಮಿಕ ಪ್ರಪಂಚ ನಡಪಾವುಡು ಪನ್ಪುನ ಈ ಒಂಜಿ ಆಸ್ತಿಕ ಚಿಂತನೆ ಉಂಡು ತುಲೆ. ದೇವರೇ ನಂಬುಲೆ, ಸತ್ಕರ್ಮ ಮನ್ಪುಲೆ, ಸತ್ಕಾರ್ಯ ನಡಪುಲೆ, ಒಂದು ಮಾತು ನಿಗ್ಲಿಗೆ ಸಂಪತ್ತಾಪುಂಡು ಪನ್ಪುನ ಈ ವಿಷಯ ನಮಕ್ ಹಿರಿಯಾಕುಲು ತೆರಿಪಾದು. ನಮನ ಬದುಕುಡು ಒಂಜಿ ಖುಷಿ ಟಿಪ್ಪೋಡು, ನಮನ್ ನಂಬಿನ ನನದಕುಲ್ಲ ಖುಷಿ ಟಿಪ್ಪೋಡು ಪನ್ಪುನ ಈ ಒಂಜಿ ಆಲೋಚನೆ ಉಂಡು ತೂಲೆ. ಅವು ನಮ್ಮ ಹಿರಿಯಾಕಲ್ಡ ಮಾತ್ರ ಇತ್ತಿನಿಂದ ಎಂಕಿ ಕಾಲಡ ಅರ್ಥ ಆಪುಣು. ದೇಗಕ್ಕೆ ಎಂಡ ಸಮಾಜ ಸದೃಢಾಪುನ ಕಾಲಘಟ್ಟಡು, ಸಮಾಜ ಸಂಘಟಿತ ಆಪುನ ಕಾಲಘಟ್ಟಡು. ನನಾತ ದೇಶಲೆಡ್ ಯುದ್ಧ ಅನಗ ಭಾರತ ದೇಶಡ್ ಮಾತ್ರ ಈ ಸುಖ, ಈ ಸಮೃದ್ಧಿ, ಈ ಸೌಭಾಗ್ಯ ಬೊಕವಾ ದೇಶಡ್ ಬೋಂಡಲ್ಲ ಈ ಸುಖ ಇಜ್ಜಿ. ಕುಡ್ಲ ತಾಲೂಕು ಪಡು ಬೊಂಡಂತಿಲದ ಅರಸು ಮುಂಡೆಂತಾಯ ಧೂಮಾವತಿ ಬಂಟಬಕ ಪರಿವಾರ ದೈವಲನ ದೇವಸ್ಥಾನದ ಬದಿನಡಿ ಬಂಡಿ ಅಂಗಾರೆ ಮಠ 4 ದಿನ ನಡತಂಡು. ಕುಡ್ಲ ತಾಲೂಕು ಪಡು ಬೊಂಡಂತಿಲದ ಅರಸು ಮುಂಡೆಂತಾಯ ಧೂಮಾವತಿ ಬಂಟಬಕ ಪರಿವಾರ ದೈವಲನ ದೇವಸ್ಥಾನದ ಬದಿನಡಿ ಬಂಡಿ ಅಂಗಾರೆ ಮುಟ್ಟ 4 ದಿನ ನಡತಂಡು. ಸಂಕ್ರಾಂತಿ ದಿನ ಕಾಪಿಟ್ಟು ಕುತ್ತೊಡೆದು ದೈವಲನ ಭಂಡಾರ ಬತ್ತದ ಕೊಡಿಯೆಡ್ದು ಅರಸು ದೈವಲನ ನೇಮ ನಡಪಾದ 2ನೇ ದಿನ ಮುಂಡಿಂತಾಯನ ಬಂಡಿ ನೇಮ ಅಟ್ಟಣೆ ಆದಿತ್ತಂಡು. ರಾತ್ರಿ ಸುರುಕು ಮೈಸಂದಾಯ ದೈವದ ನೇಮ ನಡತಂಡ ಎಡ್ದು ಬೊಕ್ಕ ಮುಂಡಿಂತಾಯ ದೈವದ ನೇಮ ಬಂಡಿ ನೇಮ ನಡಪಾದು ಬೂಲಿಯಾಂಡ್ ತಿರುವೈಲು ಪಡು ಬಣ್ಣಂತಿಲ ಪೆರ್ಮಕ್ಕಿ ಉಲಾಯ್ಬಿಟ್ಟು ಗ್ರಾಮಲಿನ ಬೊಕ್ಕ ಪರುವೂರು ಭಕ್ತಿರ ನೇಮ ತೂದು ಬೂಲಿಯದೆ ತೊಂಡೆರ. ಬದಿನಡಿ ಅರಸು ಮುಂಡಿಂತಾಯ ಧೂಮಾವತಿ ಬಂಟಬಕ ಪರಿವಾರ ದೈವಲನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಪದ್ಮನಾಭ ಕೋಟ್ಯಾನ್ ಪಡುಪೆಲತಡಿ, ಪ್ರಧಾನ ತಂಬಿಲ ಕರುಪುನ ಶಶಿಧರ ಭಟ್ ಬೊಳ್ಮಾರ್ ಗುತ್ತು, ಸಮಿತಿ ಸದಸ್ಯರಾಯನ ಭೋಜಯ್ಯನೆ, ಮುಂಡ ಪೂಜಾರಿ ಕೇಶವ ಪೂಜಾರಿ ಕರಂದಾಡಿ, ಸೀತಾರಾಮ ಶೆಟ್ಟಿ ಪಡುಮನೆ, ಮೋಹನದಾಸ್ ಶೆಟ್ಟಿ ಪಡುಪಳ್ಳಿ, ಬಾಲಕೃಷ್ಣ ಪಿಲ್ಚಂಡಿ, ಬಸಂತಕುಮಾರ್ ಮುಡೈಬುಟ್ಟು, ಶ್ರೀಮತಿ ಅನುಷಾ ಪಡು ಮೇಗಿನ ಮನೆ, ಶ್ರೀಮತಿ ಕುಶಲ ಸಫಲಿಗ ಗಾಣದ ಕೊಟ್ಟಿಯ ಒಟ್ಟುಗಿತ್ತದ ಬದಿನಡಿ ಬಂಡಿ ನೇಮನು ಪೊರ್ಲು ಮಂತು ಕೊರಿಯರ.
ಇಡೀಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಇದೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸಲ್ಮೆಲು.